ಅನ್ನಪ್ಪ ಸೆಟ್ ಅಲ್ಲಿ ಇದ್ದೇವೆ. ನಿರ್ದೇಶಕ ಮಯೂರ್ ಶೆಟ್ಟಿ ಅವರು ಬಹಳ ಒಳ್ಳೆ ಲೊಕೇಶನ್ ಕರ್ಕೊಂಡು ಬಂದಿದ್ದಾರೆ. ಗಾಡಿ ನಿಲ್ಲಿಸಿ 10 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ ಈ ಲೊಕೇಶನ್ಗೆ. ಡಿಬಿಸಿ ಡೈಲಾಗ್ ರೈಟರು ವಿಕ್ರಮ್ ರಾಯ್ ಕ್ಯಾಮ್ರಾಮನ್ ಇದ್ದಾರೆ. ನಮ್ಮ ನರನ್ ಬಾಯ್ ಇದ್ದಾರೆ. ಇವತ್ತು ಎಲ್ಲರೂ ಪರಿಚಯ ಇದೆ ಎಲ್ರಿಗೂ ಇಡೀ ಟೂರ್ ಇಂಡಸ್ಟ್ರಿಗೆ. ಹೀರೋಯಿನ್ ಇದ್ದಾರೆ. ಇವತ್ತು ನಾವು ಒಂದು ಒಳ್ಳೆ ಲೊಕೇಶನ್ ಒಂದು ಶೂಟ್ ಮಾಡ್ತಾ ಇದ್ದೀವಿ. ಬಹಳ ಸಿನಿಮಾ ಬಹಳ ಸುಂದರವಾಗಿ ಬರ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಗಿರ್ಲಿ. ಬೋಲೋ ಜೈ ಅನ್ನಪ್ಪ, ಅನ್ನಪ್ಪಗೆ ಹಾಗೆ ನಮ್ಮ ಮಯೂರ್ ಶೆಟ್ಟಿ ಅವರು ಬಿಸಿಲಿಗೆ ಕಳಿಸಿ ಹೊಂದಿದ್ದಾರೆ. ಸ್ವಲ್ಪ ಕಪ್ಪಲಪ್ಪ ಹಾಕಿದ್ದಾರೆ. ಆದರೂ ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾಕ್ಕೆ ಅಡ್ಡ ಬೆಳೆಸಿದ್ದಾರೆ. ಓಕೆ ಓಕೆ ಓಕೆ.